ತುರುವೇಕೆರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂವಿಧಾನದ ರಚನಾ ಕರಡು ಸಮಿತಿಯ ಸಭೆಯ ಅಣಕು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಪ್ರೌಢಶಾಲಾ ವಿಭಾಗದ ಮಕ್ಕಳು ಭಾಗವಹಿಸಿದರು. 1949 ನವೆಂಬರ್ 25ರಂದು ಕರಡು ಸಮಿತಿಯ ಸಭೆ ನಡೆದು 1949 ನವೆಂಬರ್ 26ರಂದು ಅಂಗೀಕರಿಸಲಾದ ಸಂವಿಧಾನದ ಅಣಕು ಪ್ರದರ್ಶನವನ್ನು ಮಕ್ಕಳಿಂದ ಯಥಾವತ್ತಾಗಿ ಪ್ರದರ್ಶನ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ವೈಎಂ ರೇಣುಕುಮಾರ್, ಕರ್ನಾಟಕ ಸರ್ಕಾರ ಸಂವಿಧಾನ ಕರಡು ರಚನಾ ದಿನದ ನೆನಪಿಗಾಗಿ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಂವಿಧಾನ ರಥಯಾತ್ರೆಯನ್ನ ಎಲ್ಲರೂ ಕೂಡ ಆದರದಿಂದ ಸ್ವಾಗತಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಇದೇ ಶಾಲೆಯ ವಿದ್ಯಾರ್ಥಿಗಳಿಂದ ಸಂವಿಧಾನ ಕರಡು ಸಮಿತಿಯ ಸದಸ್ಯರ ವಿವಿಧ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಯಿತು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನಿಮ್ಮ ಕಾಲೇಜಿನಲ್ಲಿ ಆಯೋಜನೆ ಮಾಡಿ ಅತಿ ಅದ್ಭುತವಾಗಿ ಒಂದು ಸಭೆಯನ್ನು ಸಮಿತಿಯು ನಿರ್ವಹಣೆ ಮಾಡಿದೆ. ಮೊದಲಿಗೆ ಈ ಸಮಿತಿಗೆ, ಈ ಶಿಕ್ಷಣ ಸಂಸ್ಥೆಗೆ ತಾಲೂಕಾಡಳಿತ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ರಚನಾ ಅರಿವನ್ನು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ. ನಮ್ಮ ತಾಲೂಕಿಗೆ ಸೋಮವಾರ 12ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಒಂದು ರಥ ಯಾತ್ರೆ ನಮ್ಮ ತಾಲೂಕಿಗೆ ಆಗಮಿಸ್ತಾ ಇದೆ. ಎಲ್ಲರೂ ಆ ರಥವನ್ನು ಸ್ವಾಗತಿಸೋಣ. 13ನೇ ತಾರೀಕು ನಮ್ಮ ಪ್ರವಾಸಿ ಮಂದಿರದಿಂದ ಮೆರವಣಿಗೆಯನ್ನು ಸಾಗಿ ಕಲಾ ತಂಡಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು, ಬಂಧುಗಳು, ತುರುವೇಕೆರೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಭಾಗವಹಿಸಿ ಮೆರವಣಿಗೆ ಮೂಲಕ ಗಣಪತಿ ಪೆಂಡಲ ಹತ್ರ ಹೋಗಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು, ಇದರ ಉದ್ದೇಶ ಸಂವಿಧಾನವನ್ನು ಅರಿವನ್ನು ಅಥವಾ ಎಲ್ಲರೂ ಅರ್ಥೈಸಿಕೊಳ್ಳೋಕ್ಕೆ, ಈ ಮಾನವನ ಕುಲಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಅರಿವು ಮೂಡಿಸಬೇಕು, ಒಂದು ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸೋಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಕರ್ನಾಟಕ ಸರ್ಕಾರ. ಹಾಗಾಗಿ ಆ ಸಭೆಗೆ ಎಲ್ಲರೂ ಆಗಮಿಸಬೇಕು. ಅದಾದ ನಂತರ ವೇದಿಕೆಯ ಕಾರ್ಯಕ್ರಮ ಮುಗಿದ ನಂತರ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಜಾಥಾ ಒಂದು ಸಂಚಾರ ಮಾಡ್ತದೆ. ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಮತ್ತೊಂದು ಗ್ರಾಮ ಪಂಚಾಯತಿಗೆ ಹೋಗುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾವ್ಯಾವ ಹಳ್ಳಿಗಳು ಬರ್ತವೆ ಆ ಹಳ್ಳಿಗಳನ್ನು ಸುಧಾ ಭೇಟಿ ಕೊಟ್ಟಿರತ್ತ ಚಾಲನೆ ಮಾಡ್ತದೆ. ಸಾರ್ವಜನಿಕರು ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲರೂ ಸುಧಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತೀನಿ. ಕೊನೆಯದಾಗಿ ಈ ಸಮಿತಿಯ ಏನು ಇವತ್ತು ನಡೆಸಿದ್ದಾರೆ ನನಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಮಕ್ಕಳು ಈ ಮಟ್ಟದಲ್ಲಿ ತಯಾರಾಗಿದ್ದಾರೆ ಅಂದರೆ ಇದಕ್ಕೆಲ್ಲ ಯಶಸ್ಸು ನಮ್ಮ BO ಸರ್ ತಲುಪುತ್ತೆ. ಈಗ ಈ ಎಲ್ಲ ವ್ಯವಹಾರಗಳನ್ನು ನಾವು ಈಗಾಗಲೇ ವಿಡಿಯೋ ಮಾಡಿದ್ದೀವಿ ಮತ್ತು ಕೇಂದ್ರ ಇದು ಜಿಲ್ಲಾ ಮಟ್ಟಕ್ಕೆ ಇದು ವರದಿಯನ್ನು ಸಲ್ಲಿಸ್ತೀವಿ. ಇದೆಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಂಥ ಕಾಲೇಜಿಗೆ ಮತ್ತು BOಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೆಲಸವನ್ನೇ ಸೋಲಿಸುವುದಕ್ಕೆ ಅನುಮತಿ ನೀಡದಿರುವ ಮೂಲಕ ನೀವು ಸಹಕರಿಸುವುದಾಗಿ ನಾನು ನಿಮಗೆ ವಿಶೇಷ ಆಭಾರಿಯಾಗಿರುವೆ. ನನ್ನ ಮಿತ್ರರಾದ ಅಲ್ಲಾಡಿ ಕೃಷ್ಣರಬಹುದು, ಆದರೆ ಅದಕ್ಕೆ ಕಾರ್ಯರೂಪ ಕೊಡುವ ಜನರು ಕೆಟ್ಟವರಲ್ಲಿ ಸಂವಿಧಾನವು ಕೆಟ್ಟದ್ದೇ ಆಗುವುದು. ತದ್ವಿರುದ್ಧವಾಗಿ ಒಂದು ಕೆಟ್ಟ ಸಂವಿಧಾನವೂ ಸಹ ಉತ್ತಮರ ಕೈಗಳಲ್ಲಿ ಜನಹಿತಕಾರಿಯೇ ಆಗಬಹುದು. ಸಂವಿಧಾನವನ್ನು ವಿರೋಧಿಸುವವರು ಹೆಚ್ಚಾಗಿ ಎರಡು ಗುಂಪುಗಳು, ಸಾಮ್ಯವಾದಿಗಳು ಮತ್ತು ಸಮಾಜವಾದಿಗಳು. ಅವರು ವಿರೋಧಿಸುವುದೇಕೆ? ಸಂವಿಧಾನ ಕೆಟ್ಟದಂದೇನೂ ಅಲ್ಲ ಎಂದು ನಾನು ಹೇಳುವೆ. ಸಾಮ್ಯವಾದಗಳಿಗೆ ಬೇಕಾದುದು ಎಲ್ಲ ವಿಷಯದಲ್ಲೂ ಶ್ರಮಿಕ ವರ್ಗದ ಸರ್ವಾಧಿಕಾರದ ಸಿದ್ಧಾಂತವನ್ನು ಆಧರಿಸುವ ಸಂವಿಧಾನ, ರಾಷ್ಟ್ರದ ಅಗತ್ಯಗಳಿಗಾಗಿ ಸ್ಥಾಪಿಸಲಾಗುವ ಸಂಸ್ಥೆ ವ್ಯವಸ್ಥೆಗಳು ಮತ್ತು ಅವುಗಳನ್ನು ನಡೆಸಲು ನಿಯುಕ್ತರಾದ ಜನರ ವಿಶ್ವಾಸಕ್ಕೆ ಪಾತ್ರರಾದ ವ್ಯಕ್ತಿಗಳು ಪ್ರಾಮಾಣಿಕವಾಗಿಯೇ ಇರುತ್ತಾರೆ ಎಂಬ ನಂಬಿಕೆಯಿಂದ ಎಲ್ಲವೂ ನಡೆದುಕೊಂಡು ಹೋಗುತ್ತದೆ. ಒಂದು ಸಾಂವಿಧಾನಿಕ ದ್ವಂದ್ವದ ವಿವರಣೆ ನೀಡುವುದು ನನಗೆ ಅವಶ್ಯಕವೆನಿಸುತ್ತದೆ. ಸಂವಿಧಾನದಲ್ಲಿ ಕೇಂದ್ರೀಕರಣ ಹೆಚ್ಚಾಗಿದೆ ಮತ್ತು ಈ ಕಾರಣದಿಂದ ರಾಜ್ಯಗಳ ಸ್ಥಿತಿ ನಗರ ಪಾಲಿಕೆಯಂತಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಇಂತಹ ದೃಷ್ಟಿಕೋನ ಕೇವಲ ಅತಿಶಯೋಕ್ತಿ ಅಷ್ಟೇ ಅಲ್ಲ, ಸಂವಿಧಾನದ ಪಾತ್ರದ ಬಗ್ಗೆ ತಪ್ಪು ಕಲ್ಪನೆ ಮೂಡಿ ಬಂದುದು. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದ ಸಿದ್ಧಾಂತ ಯಾವುದೆಂದು ಮೊದಲು ತಿಳಿಯಬೇಕಾದ ಅಗತ್ಯವಿದೆ.
ಒಕ್ಕೂಟ ರಾಜ್ಯದಲ್ಲಿ ಒಂದು ಮೂಲ ಸಿದ್ಧಾಂತವಿದೆ. ಅದರಂತೆ ಯಾವುದೇ ಕಾಯ್ದೆ ಮತ್ತು ಕಾನೂನು ಹಾಗೂ ಅದನ್ನು ಜಾರಿಗೊಳಿಸುವ ಹಕ್ಕು ಇವುಗಳನ್ನು ಕೇಂದ್ರ ಮತ್ತು ರಾಜ್ಯಗಳಿಗೆ ವಿತರಿಸುವುದು ಕೇಂದ್ರವು ರೂಪಿಸಿದ ಕಾನೂನಿನ ಮಾಧ್ಯಮದಿಂದಲ್ಲ, ಆದರೆ ನೇರವಾಗಿ ಸಂವಿಧಾನದ ಮೂಲಕವೇ ಸಂವಿಧಾನ ಮಾಡುವುದೇ ಅದು. ನನ್ನ ಮಾತನ್ನು ನಾನು ಇಲ್ಲಿಗೆ ಮುಗಿಸಬಹುದಾಯಿತು, ಆದರೆ ನಮ್ಮ ದೇಶದ ಭವಿಷ್ಯದ ಬಗ್ಗೆ ನನ್ನ ಮನಸ್ಸು ಅದೆಷ್ಟು ತುಂಬಿಕೊಂಡಿದೆ ಎಂದರೆ ಇಂದಿನ ಪ್ರಸಂಗದಲ್ಲಿ ಅದರ ಕುರಿತು ನನ್ನ ಕೆಲವು ವಿಚಾರಗಳಿಗೆ ಅಭಿವ್ಯಕ್ತಿ ಕೊಡುವ ಅಗತ್ಯವಿದೆ ಎಂದು ನನಗನಿಸುತ್ತದೆ. 1950 ಜನವರಿ 26ರಂದು ಭಾರತವು ಸಂಪೂರ್ಣವಾಗಿ ಸ್ವಾತಂತ್ರ್ಯವಾಗಲಿ ಜಯಘೋಷ. ಈ ಸ್ವಾತಂತ್ರ್ಯವು ಮುಂದೇನಾಗಬಹುದು? ಭಾರತವು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವುದೇ ಅಥವಾ ಕಳೆದುಕೊಳ್ಳುವುದೇ? ನನ್ನ ಮನಸ್ಸು ಮೊಟ್ಟ ಮೊದಲು ತೀವ್ರವಾಗಿ ಕಾಡುತ್ತಿರುವ ಚಿಂತೆ ಇದು. ಭಾರತವು ಎಂದೂ ಸ್ವತಂತ್ರವಾಗಿರಲಿಲ್ಲವೆಂದಲ್ಲ, ಆದರೆ ಅದು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿತ್ತೆನ್ನುವುದು ಗಮನಿಸಬೇಕಾದ ಸಂಗತಿ. ಈಗ ಅದರ ಪುನರಾವರ್ತನೆಯಾಗಬಹುದೇ? ಭವಿಷ್ಯದ ಕುರಿತು ನನಗಿರುವ ಆತಂಕ ಇದು. ನನಗೆ ತುಂಬಾ ಚಿಂತೆ ಇರುವುದು ಭಾರತವು ಇನ್ನೊಮ್ಮೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ತಿನ್ನುವುದಷ್ಟೇ ಅಲ್ಲ, ಆದರೆ ತನ್ನವರನ್ನೇ ದ್ರೋಹದಿಂದ ಅದು ಕಳೆದುಕೊಂಡಿತ್ತೆನ್ನುವುದು. ಈ ಸದನದ ಸದಸ್ಯರ ತಾಳ್ಮೆಯನ್ನು ಇನ್ನೂ ಹೆಚ್ಚು ಬಳಸಲು ನಾನು ಇಷ್ಟಪಡುವುದಿಲ್ಲ, ಆದರೆ ನಾವು ಒಂದು ವಿಷಯ ಮರೆಯದಿರೋಣ. ಸ್ವಾತಂತ್ರ್ಯವು ನಮ್ಮ ಹೆಗಲುಗಳ ಮೇಲೆ ಹೆಚ್ಚಿನ ಹೊಣೆಯನ್ನು ಹೊರಿಸಿದೆ. ಸ್ವಾತಂತ್ರ್ಯ ಬಂದುದರಿಂದಾಗಿ ಇಲ್ಲಿನ ಯಾವುದೇ ತಪ್ಪಿಗೆ ಬ್ರಿಟಿಷರನ್ನು ದೂರುವಂತಹ ಅವಕಾಶಗಳು ಇನ್ನು ಮುಂದೆ ನಮಗಿಲ್ಲ. ಮುಂದೆ ತಪ್ಪುಗಳಾದಾಗ ಅವುಗಳಿಗೆ ನಾವೆಲ್ಲರೂ ಹೊಣೆ, ಇನ್ನಾರೂ ಹೊಣೆ ಆಗುವುದಿಲ್ಲ. ತಪ್ಪುಗಳಾಗುವ ಬಾರಿ ಅಪಾಯವಂತೂ ಇದೆ. ಕಾಲಗತಿ ಅತಿ ವೇಗದಲ್ಲಿ ಬದಲಾಗುತ್ತಿದೆ. ನಮ್ಮವರನ್ನು ಒಳಗೊಂಡು ಜನರು ಹೊಸ ವಾದಗಳ ಪ್ರಭಾವಕ್ಕೆ ಒಳಗಾಯಿಸುವ ಸರ್ಕಾರಕ್ಕಿಂತ ಜನರಿಗಾಗಿ ಇರುವ ಸರ್ಕಾರವನ್ನು ಸ್ವೀಕರಿಸಲು ಅವರು ಸಿದ್ಧರಾಗಿದ್ದಾರೆ. ಜನರಿಗಾಗಿ ಜನರಿಂದಲೇ ನಡೆಸಲ್ಪಡುವ ಸರ್ಕಾರದ ತತ್ವವನ್ನು ಪ್ರತಿಷ್ಠಾಪಿಸಿರುವ ನಮ್ಮ ಸಂವಿಧಾನವನ್ನು ನಾವು ಉಳಿಸಬೇಕೆಂದು ಆದಲ್ಲಿ ಜನತೆಯ ಸರ್ಕಾರದ ಬದಲು ಜನರಿಗಾಗಿ ಇರುವ ಸರ್ಕಾರವನ್ನು ನಾವು ತರುವುದಾಗಿ ಯಾರು ಜನರಿಗೆ ಕಿಡಿ ಹಚ್ಚುತ್ತಿದ್ದಾರೋ ಅಂತಹ ನಮ್ಮ ಮಾರ್ಗದಲ್ಲಿನ ದುಷ್ಟಶಕ್ತಿಗಳನ್ನು ಗುರುತಿಸುವುದರಲ್ಲಿ ವಿಫಲರಾಗದಿರೋಣ ಮತ್ತು ಒಂದು ಸೀಮೆ ದಾಟಿ ಅವರು ಮುಂದೆ ಬರಲು ಅವಕಾಶವಾಗುವ ದುರ್ಬಲರು ನಾವಾಗದೇ ಇರಲು ನಿರ್ಧರಿಸೋಣ. ದೇಶದ ಸೇವೆಗೆ ಇದೊಂದೇ ಮಾರ್ಗ, ಇದನ್ನು ಬಿಟ್ಟು ಬೇರಾವ ಮಾರ್ಗವು ನನಗೆ ತಿಳಿಯದು. ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದ. ಕರಡು ಸಮಿತಿಯ ಒಂದು ಅಣಕು ಪ್ರದರ್ಶನವನ್ನು ಏರ್ಪಡಿಸಿಕೊಟ್ಟಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಮತ್ತು ತಂಡಕ್ಕೆ ತುಂಬು ಹೃದಯದ ಅಭಿನಂದನೆಗಳು. ಈ ಒಂದು ಅಣಕು ಪ್ರದರ್ಶನವನ್ನು ಕುರಿತು ಶ್ರೀಯುತ ರೇಣುಕುಮಾರ್ ಸರ್ ಅವರು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.